ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪಿಂಕಿ ಪಾಂಕಿ ಚಾನಲ್ ಇಂದ ಬಂದಿದ್ದೀನಿ. ನಿಮ್ಗೆಲ್ಲ ಗೊತ್ತಲ್ವಾ, ಇವತ್ತು ನಾವ್ ಏನ್ ಮಾಡೋಣ ಅಂತಂದ್ರ ವೆಂಕಟೇಶ್ ಝಾಲ್ವಾದಿ ಅವ್ರ ಫ್ಯಾಮಿಲಿನ ಇಂಟರ್ವ್ಯೂ ಮಾಡೋಣ. ಕ್ಯಾಮ್ರಾಮನ್ ಫಾಲೋ ಮೀ. ಮನೆಯಲ್ಲಿ ದಿನವೂ ಚೈತ್ರವೇ. ಹಾಯ್ ಸರ್, ವೆಂಕಟೇಶ್ ಝಾಲ್ವಾದಿ ಅವ್ರು ನೀವೇನ್ರಿ? ಹಾ, ನಾನೇ ರೀ ಮೇಡಮ್. ನಿಮಗ್ ಭೇಟಿ ನಂಗೆ ಭಾಳ ಖುಷಿ ಆತ್ರಿ. ಐ ಆಮ್ ಪಿಂಕಿ. ಥ್ಯಾಂಕ್ಸ್ ರೀ ಮೇಡಮ್. ಸರ್, ನಾನು ನಿಮ್ದು ಕಷ್ಟದ ಪರಿಸ್ಥಿತಿ ಭಾಳ ಕೇಳೇನ್ರಿ. ಅದ್ ದಿನಗಳನ್ನ ನೀವು ಹೆಂಗೆ ಕೇಳಿದ್ರಿ ನಮ್ಮ ಜನರಿಗೆ ಸ್ವಲ್ಪ ತಿಳಿಸ್ರಲ್ಲ. ಸರ್ ನಾನು ನಿಮ್ದು ಅಳೋದನ್ನ ಇಂಟ್ರೂ ಮಾಡಕ್ ಬಂದಿಲ್ರಿ, ನಿಮ್ ಕಷ್ಟದ ಪರಿಸ್ಥಿತಿನ ಇಂಟ್ರೂ ಮಾಡಕ್ ಬಂದೀನಿ. ಪ್ಲೀಸ್ ಹೇಳ್ರಿ. ನಮ್ ಗಟ್ಟಿ ಕಷ್ಟ ಇತ್ತಂದ್ರಿ ಮೇಡಮ್, ಒಂದ್ ಕಾಲ ಹಾಕೊಳಕ್ ಬಿಟ್ಟಿರ್ಲಿಲ್ರಿ, ತಿನ್ನಾಕ್ ಕೂಲ್ ಇರ್ಲಿಲ್ರಿ. ಅಂತ ಒಂದ್ ಬಡತನ ಪರಿಸ್ಥಿತಿ ಒಳಗ ನಾನು ನಮ್ ತಮ್ದರು ಬಾದಾಮ, ಕಾಜು, ಪಿಸ್ತಾ, ಬರ್ಗರ್ ಇಂಥವೆಲ್ಲ ತಿಂದು ಜೀವನ ಮಾಡಿವ್ರಿ ಮೇಡಮ್. ಓ ಗಾಡ್, ಕ್ಯಾಮ್ರಾಮನ್ ನಿಂಗೆ ಬುದ್ಧಿ ಇಲ್ಲ? ಇಂಥ ಹುಚ್ಚರ ಕಡೆ ಕರ್ಕೊಂಡ್ ಬಂದಿ, ಇಂಥ ಹುಚ್ಚರ ಸಂದಿ ಕರ್ಕೊಂಡ್ ಬಂದಿ. ಆಫ್ ಮಾಡು ಕ್ಯಾಮ್ರಾಮನ್, ಫಾಲೋ ಮೀ.